ಮಳೆಗಾಲ ಆರಂಭವಾಯಿತು ಅಂದ್ರೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಜನಕ್ಕೆ ಚಳಿ ಜ್ವರ ಬರುತ್ತೆ. ನದಿ ತೊರೆ ಕಾಲುವೆ ತೋಡುಗಳನ್ನು ದಾಟಿ ಓಡಾಡಬೇಕಾದ ಸ್ಥಿತಿ ಎದುರಾಗುತ್ತೆ. ಶತಮಾನದಿಂದ ಕಾಡುವ ಕಷ್ಟಕ್ಕೊಂದು ಪರಿಹಾರ ಸಿಗುವ ಲಕ್ಷಣ ಕಾಣಿಸಿದೆ. ಶಾಸಕ ಗುರುರಾಜ್ ಗಂಟಿಹೊಳೆ ಅರುಣಾಚಲಂ ಟ್ರಸ್ಟ್ ಜಂಟಿ ಯೋಜನೆಯಿಂದ ಲಾರಿಗಳ ಚಾಸಿ ಮತ್ತು ಬಿಡಿ ಭಾಗಗಳನ್ನು ಜೋಡಿಸಿ ಸಣ್ಣ ಬ್ರಿಡ್ಜ್ ಮಾಡಲಾಗಿದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದು ಜನರ ಕಷ್ಟ ನಿವಾರಣೆಯ ಸ್ಟೋರಿ ಇಲ್ಲಿದೆ. ಮಳೆಗಾಲದಲ್ಲಿ ನದಿ ತೊರೆ ಕಾಲುವೆ ದಾಟುವುದೇ ದೊಡ್ಡ ಅಪಾಯದ ಸಂಗತಿ. ಅನೇಕ ವರ್ಷಗಳಿಂದ ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವ ಸ್ಥಿತಿ ಗ್ರಾಮೀಣ ಪ್ರದೇಶದ ಜನರಿಗಿದೆ. ಉಡುಪಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶವನ್ನು ಹೊಂದಿರುವ ಬೈಂದೂರು ತಾಲೂಕಿನಲ್ಲಿ ಮಳೆಗಾಲ ಬಂತೆಂದರೆ ಬದುಕು ದುಸ್ತರ. ನೂರಾರು ನದಿ ತೊರೆಗಳು ತುಂಬಿ ಹರಿದು ದ್ವೀಪದಂತಾಗುತ್ತದೆ. ಪಶ್ಚಿಮ ಘಟ್ಟಗಳ ತಪ್ಪಲಿನ ಪ್ರದೇಶಗಳಲ್ಲಿ ಇಂದಿಗೂ ನೂರಾರು ಮರದ ಕಾಲು ಸಂಖ್ಯೆಗಳ ಮೂಲಕವೇ ದೈನಂದಿನ ಚಟುವಟಿಕೆಗಳನ್ನು ಮಾಡಬೇಕಿದೆ. ಮಕ್ಕಳು ಶಾಲೆಗೆ ಹೋಗುವುದು, ಹಿರಿಯರು ಕೆಲಸಕ್ಕೆ ಹೋಗಲು ದುರ್ಗಮ ಮರದ ಕಾಲು ಸಂಖ್ಯೆಗಳನ್ನೇ ಅವಲಂಬಿಸಬೇಕಿದೆ. ಈ ಹಿಂದೆ ಸಾವು ನೋವುಗಳು ಸಂಭವಿಸುವ ಬಗ್ಗೆ ವರದಿಯಾಗಿದ್ದರೂ ಸರ್ಕಾರಕ್ಕೆ ಗ್ರಾಮೀಣ ಜನರ ಜೀವನಕ್ಕೆ ಭದ್ರತೆ ಕೊಡಲು ಇಂದಿಗೂ ಸಾಧ್ಯವಾಗಿಲ್ಲ. ಸರ್ಕಾರದ ಅನುದಾನ ಯೋಜನೆಗಳಿಗೆ ಕಾಯುತ್ತಾ ಕೂರದೆ ಖಾಸಗಿ ಸಹಭಾಗಿತ್ವದಲ್ಲಿ ಗ್ರಾಮೀಣ ಜನರ ನೋವಿಗೆ ಸ್ಪಂದಿಸುವ ಕಾರ್ಯ ಬೈಂದೂರಿನಲ್ಲಿ ನಡೆಯುತ್ತಿದೆ. ಅಪಾಯಕಾರಿ ಮರದ ಕಾಲು ಸಂಖ್ಯೆಗಳ ಬದಲಿಗೆ ಲಾರಿ ಬಸ್ಗಳ ಚಾಸಿಗಳ ಬಿಡಿ ಭಾಗಗಳನ್ನು ಬಳಸಿ ಗಟ್ಟಿಮುಟ್ಟಾದ ಕಾಲು ಸಂಖ್ಯೆಗಳನ್ನು ನಿರ್ಮಿಸಿಕೊಡಲು ಖಾಸಗಿ ಸಂಸ್ಥೆಯೊಂದು ಮುಂದಾಗಿದೆ. ಅರುಣಾಚಲಂ ಟ್ರಸ್ಟ್ನಿಂದ 50 ಬ್ರಿಡ್ಜ್ ರಚನೆಗೆ ಒಪ್ಪಿಗೆ ದೊರೆತಿದ್ದು ಈಗಾಗಲೇ ಹೊಸಂಗಡಿ ಗ್ರಾಮದಲ್ಲಿ ರಚನೆಯಾದ ಹೊಸ ಸಂಘವನ್ನ ಜನರ ಬಳಕೆಗೆ ಅನುಕೂಲ ಮಾಡಿಕೊಡಲಾಗಿದೆ. ಒಟ್ಟು ಈ ಬಾರಿ ಹೊಸದಾಗಿ 3 ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದ್ದು ಪಶ್ಚಿಮ ಘಟ್ಟದ ತಪ್ಪಲಿನ ಮೂಲೆ ಮೂಲೆಗೂ ಬ್ರಿಡ್ಜ್ ಕಟ್ಟುವ ಕಾರ್ಯಕ್ಕೆ ಅರುಣಾಚಲಂ ಸಂಸ್ಥೆ ಮುಂದೆ ಬಂದಿದೆ. ನಾವು ದೇವಸ್ಥಾನದಲ್ಲಿ ದೇವರನ್ನ ಕಟ್ಟಿದಾಗಲೋ ದೇವಸ್ಥಾನ ಮಾಡಿದಾಗಲೋ ದೇವರು ನಮ್ಮಲ್ಲಿ ಮಾತಾಡಲ್ಲ, ಅಥವಾ ನಾವು ದೇವಸ್ಥಾನದ ಒಳಗೂ ಹೋಗೋಕ್ಕಾಗಲ್ಲ ಅಂತ ಒಂದು ಅಂದರೆ ದೇವಸ್ಥಾನದ ಹೊರಗಿಡಬೇಕು ಅಷ್ಟೇ. ಆದರೆ ಇಲ್ಲಿ ನಾವು ಒಂದು ಬಂದು ಸಹಾಯ ಮಾಡೋದು ಅಂತಲ್ಲ ಪ್ರಶ್ನೆ. ಮನುಷ್ಯ ಸಹಾಯ ಮಾಡೋದಕ್ಕಿಂತ ನಮಗೆ ಸಹಾಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋರು ಬಹಳ ಮುಖ್ಯ. ಆ ಒಂದು ಅವಕಾಶನ ಬಂದು ನಮ್ಮ ಇಲ್ಲಿನ ಬೈಂದೂರು ಶಾಸಕರಂಥ ನಮ್ಮ ಗುರುರಾಜ್ ಅವರು ಅವಕಾಶ ಮಾಡಿಕೊಟ್ರು. ಇವರ ಒಂದು ಅವಕಾಶ ಈ ಒಂದು ಮಟ್ಟಿಗೆ ಜನಗಳಿಗೆ ರೀಚ್ ಆಗೋಕ್ಕೆ ಅವಕಾಶ ಆಯಿತು. ನಿಜವಾಗ್ಲೂ ಮನಸ್ಸು ತುಂಬಿದೆ, ನಮ್ಮ ಹೃದಯ ತುಂಬಿದೆ. ಈ ಕೆಲಸ ಮಾಡಿದ್ದಕ್ಕೆ ಭಾಳ ಸಂತೋಷ ಇದೆ ಅಂತ ಹೇಳ್ಕೊಳಕ್ಕೆ ಇಷ್ಟ. ಸಣ್ಣ ಸಣ್ಣ ಕಾಲು ಸಂಖ್ಯೆಗಳಿಂದ ಹಳ್ಳಿ ಜನರಿಗೆ ನೆಮ್ಮದಿ ಪಡುವಂತಾಗಿದ್ದು, ಇನ್ನು ತಾಲೂಕಿನಲ್ಲಿ ಅನೇಕ ಮರದ ಕಾಲು ಸಂಖ್ಯೆಗಳಿದ್ದು ಭಯದಲ್ಲೇ ಶಾಲೆಗೆ ಹೋಗುವ ಪುಟ್ಟ ಮಕ್ಕಳಿಗೆ ಅನುಕೂಲವಾಗುವಂತೆ ಖಾಸಗಿ ಸಂಸ್ಥೆಗಳು ಮುಂದೆ ಬಂದಿದೆ. ಇಲ್ಲಿನ ಮಳೆ ನೀರಿನ ರಭಸವನ್ನ ನೋಡಿಕೊಂಡು ಅರುಣಾಚಲಂ ಕಂಪನಿಯವರು ಈ ಊರಿನ ಜನರಿಗೆ ನೆರವಾಗುವ ಕಾಲು ಸಂಖ್ಯೆಗಳ ನಿರ್ಮಾಣವನ್ನ ಮಾಡಿದ್ದಾರೆ. ಇದು ನಮ್ಮ ಭಾಗ್ಯ. ಇದೀಗ ಟಿಎಂಟಿ ಅವರು ಮುಂದೆ ಬಂದಿದ್ದಾರೆ ಎನ್ನುತ್ತಾರೆ ಬೈಂದೂರು ಶಾಸಕ ಗಂಟಿಹೊಳೆ ಅವರು. ಒಟ್ಟು ಬೈಂದೂರು ಕ್ಷೇತ್ರದಲ್ಲಿ 400ರಷ್ಟು ಕಾಲು ಸಂಖ್ಯೆದ ಅವಶ್ಯಕತೆ ಇದೆ. ನರೇಗಾದಲ್ಲಿ ಮಾಡಲಿಕ್ಕೆ ಅವಕಾಶ ಇತ್ತು. ಕಳೆದ ಸರ್ತಿ ಈ ಹೊಸ ಸರ್ಕಾರ ಬಂದ ತಕ್ಷಣ ಅದರ ಅವಕಾಶವನ್ನು ಸ್ಟಾಪ್ ಮಾಡಿದರು. ಅದನ್ನು ಎರಡನೇ ಈಗ ಒತ್ತಡ ಹಾಕಿ ಅವಕಾಶವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸಣ್ಣದು ನರೇಗಾದಲ್ಲಿ ತುಂಬ ಸಣ್ಣದು ಮಾತ್ರ ಆಗುವಂಥದ್ದು. ಅದರ ನಂತರದಂತಲ್ಲಿ ಹೇಳುವಂಥದ್ದು ನಾವೀಗ ಈ ಖಾಸಗಿ ವ್ಯಕ್ತಿಗಳ ದಾನಿಗಳಿಂದ ಇಂಥದ್ದು ಮಾಡ್ತಾ ಇರೋದು. ನಮ್ಮ ಪುಣ್ಯಕ್ಕೆ ಏನಾಗಿದೆ ಕೇಳಿದರೆ ಹೊಸ ಕಲ್ಪನೆಯನ್ನು ಕೊಟ್ಟು ಕಾಳಜಿಯಿಂದ ಮಾಡೋರು ಸಿಕ್ಕಿದ್ದಾರೆ. ಇಲ್ಲಿ ಏನಾಗಿದೆ, ಅರುಣಾಚಲಂ ಸರ್ ಇಡೀ ರಾಜ್ಯಕ್ಕೆ ಗೊತ್ತಿರುವವರು, ಅವರು ಮತ್ತು ಅವ್ರ ಮಗ ಅವರು ಬೈಂದೂರಿನ ಬಗ್ಗೆ ಒಂದು ಪ್ರೀತಿ ಇಟ್ಟುಕೊಂಡು ನಮ್ಮ ಅವಶ್ಯಕತೆಗಳನ್ನು ಅವರು ಪತ್ರಿಕೆಯಲ್ಲಿ ಮತ್ತೊಂದು ಕಡೆಯಲ್ಲಿ ತಿಳ್ಕೊಂಡು ಕಾನ್ಸೆಪ್ಟ್ ನಮ್ಮ ಏನು ಬಸ್ಸಿನ ಚೆಸ್ಸಿ ಮತ್ತು ಲಾರಿ ಚೆಸ್ಸಿಯನ್ನು ಉಪಯೋಗಿಸಿ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡುವಂಥ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿಕೊಟ್ಟದ್ದು ಅವರ ಕಂಪನಿ ವರ್ಕಿನ ಜೊತೆಗೆ ಇಲ್ಲೊಂದು ಕಾಳಜಿ ಕೊಟ್ಟು ಈ ಊರಿಗೆ ಬಂದು ಮಾಡಿ ಹೋಗ್ತಿದ್ದಾರೆ. ನಿಮಗೆ ವಂಡರ್ಫುಲ್ ಇರೋ ಥಿಂಗ್ಸ್ ಅಂತ ಹೇಳಿದರೆ ಇದು. ಜೊತೆಗೆ ದಾನ ಮಾಡಿದ್ದಕ್ಕೆ ಒಂದು ಅಕ್ಷರಷ್ಟದಾದರೂ ಅಹಂಕಾರ ಇದೆ ಕೇಳಿದರೆ ಇಲ್ಲ, ನೀವು ಅಪರ್ಚುನಿಟಿ ಕೊಟ್ಟದ್ದಕ್ಕೆ ಈ ಊರಿನವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಗ್ರೇಟ್ ಪರ್ಸನ್ಸ್ ನಮ್ಗೆ ಸಿಕ್ಕಿರೋದು ನಮ್ಮ ಒಂದು ಲಕ್ ಅಂತ ಅಂದ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಈ ಮಾಡೆಲ್ ಇನ್ಸ್ಪೈರ್ ಆಗಿ ಇನ್ನೊಂದಷ್ಟು ಜನ, ಉದಾಹರಣೆಗೆ ಮೊನ್ನೆ TMT ಇಂಡಸ್ ಆ ಕಂಪನಿಯವರು ಸಹಿತ ನಾವು ಅದಕ್ಕೆ ಏನು ಹೇಳಿಟ್ಟಿದ್ದೇವೆ, ಬೈಂದೂರು ಕ್ಷೇತ್ರದಲ್ಲಿ ಅರುಣಾಚಲಂ ಕಾಲು ಸಂಖ್ಯೆ ಅಂತ ಹೇಳಿದ್ದೇವೆ. ಯಾಕಂದರೆ ಆ ಕಾನ್ಸೆಪ್ಟ್ ಕೊಟ್ಟದ್ದು ಅವರು, ಅದನ್ನು ಮಾಡ್ತೇವೆ ಅಂತ ಹೊರಟದ್ದು ಅವರು. ಸೊ ಆ ಬ್ರಿಡ್ಜಿಗೆ ಆ ನೇಮ್ ಇಟ್ಟಿದ್ದೇವೆ. ಆ ಬ್ರಿಡ್ಜನ್ನು ಈಗ ಯಾರು ಕಾಲು ಸಂಖ್ಯೆ ಬೇಕಂತ ಹೇಳೋದಿಲ್ಲ. ನಿಮಗೆ ಬೈಂದೂರಲ್ಲಿ ನಮಗೊಂದು ಅರುಣಾಚಲಂ ಕಾಲು ಸಂಖ್ಯೆ, ಅರುಣಾಚಲಂ ಬ್ರಿಡ್ಜ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪುನಃ ಬೇರೆ ಬೇರೆ ಕಂಪನಿಯವರು ನಾವು ಒಂದು ಕೊಡ್ತೇವೆ, ನಾವು 2 ಕೊಡ್ತೇವೆ ಅನ್ನುವಂಥ ಒಂದು ಮೋಟಿವೇಶನ್ ಅವರು ಪಡ್ಕೊಂಡು ಮಾಡ್ತಾ ಇದ್ದಾರೆ.
ಸರ್ಕಾರದ ಯೋಜನೆಗಳಿಗೆ ಕಾಯದೆ ಇಚ್ಛಾಶಕ್ತಿ ಇದ್ದರೆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಬೈಂದೂರು ಭಾಗದ ಹೊಸಂಗಡಿ ಭಾಗದ ಮಂದಿ ಈ ಮಳೆಗಾಲದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಜನ ಜಾನುವಾರು ಹೊಸ ಕಾಲು ಸಂಕದಲ್ಲಿ ಓಡಾಡಲು ಶುರು ಮಾಡಿದ್ದಾರೆ. ಪೂರ್ತಿಯಾಗಿ ಸರ್ಕಾರವನ್ನ ಅವಲಂಬಿಸುವ ಬದಲು ಈ ಮೂಲಕ ದಾನಿಗಳ ಸಹಾಯ ಗ್ರಾಮೀಣ ಜನಕ್ಕೆ ಸಿಕ್ಕಿದಂತಾಗಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24x7 ಉಡುಪಿ.